ಗಂಗೊಳ್ಳಿ ಸೇವಾ ಸಹಕಾರಿ ಬ್ಯಾಂಕ್ನ ಅಮೃತ ಮಹೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು 75ನೇ ವರ್ಷಾಚರಣೆ ಸಂಭ್ರಮದಲ್ಲಿರುವ ಈ ಬ್ಯಾಂಕ್ ಮುಂದಿನ 10 ವರ್ಷಗಳಲ್ಲಿ 28 ಕೋಟಿ ರೂಪಾಯಿ ಇದ್ದ ಠೇವಣಿಯನ್ನು 100 ಕೋಟಿ ರೂಪಾಯಿಗೆ ಏರಿಸುವ ಗುರಿಯನ್ನು ಹಾಕಿಕೊಳ್ಳಿ ಎಂದು ಶುಭ ಹಾರೈಸಿದರು. ಬಳಿಕ ಸಾಧಕರನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ನೆರವೇರಿಸಿ ಅಭಿವೃದ್ಧಿ ಪಥದಲ್ಲಿರುವ ಸಹಕಾರಿ ಸಂಘಗಳು ತಮ್ಮ ಹೆಚ್ಚೆಚ್ಚು ಸಾಮಾಜಿಕ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಗಂಗೊಳ್ಳಿ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಆನಂದ ಬಿಲ್ಲವ, ಬೈಂದೂರು ಶಾಸಕ ಸುಕುಮಾರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗೌರವವನ್ನು ಸೃಷ್ಟಿಸಿದ್ದೀರಿ. ಅಮೃತ ಮಹೋತ್ಸವ ಇದು ಇನ್ನು 100ನೇ ವರ್ಷ, 200 ವರ್ಷ, ಸಾವಿರಾರು ವರ್ಷಗಳ ತನಕ ಈ ಸಹಕಾರಿ ಬ್ಯಾಂಕು ಮುನ್ನಡೆಯಲಿ ಅನ್ನತಕ್ಕಂಥ ಹಾರೈಕೆ, ಶುಭ ಹಾರೈಕೆ ನಿಮ್ಮೆಲ್ಲರದಾಗಿರಲಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಂದನೆಯನ್ನ ಗೌರವ ಅರ್ಪಣೆಯನ್ನು ಸಲ್ಲಿಸ್ತಿದ್ದೇವೆ. ಈ ಸಹಕಾರಿ ಬ್ಯಾಂಕು ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಮುಂದೆಯೂ ಕೂಡ ನಿಮ್ಮ ಎಲ್ಲ ರೀತಿಯ ಸಹಕಾರ ನಮಗೆ ಬೇಕು. ಈಗ ನಮ್ಮ ನೃತ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ. ತದನಂತರದಲ್ಲಿ ವಿಶೇಷವಾದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಗಂಗೊಳ್ಳಿ ಸೇವಾ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಸೇರಿ ಆಯೋಜಿಸಿದ್ದಾರೆ. ಗಂಗೊಳ್ಳಿ ಸೇವಾ ಸಹಕಾರಿ ಬ್ಯಾಂಕು ಅಮೃತ ಮಹೋತ್ಸವವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ ಬಿಲ್ಲವರವರು ಒಂದು ಯೋಜಿಸಿ ಅತಿಥಿಗಳನ್ನು ನಮ್ಮ ಅಧ್ಯಕ್ಷರು ಅವರಿಗೆ ಗಾಳಿ ಹಾಕ್ಕೊಳ್ಳಿಕ್ಕೆ ನೀವು ತಲೆ ಬಿಸಿ ಮಾಡಿಕೊಳ್ಳಿ ಅಂತ ಒಂದು ಬೀಸಣಿಗೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ ಅವ್ರ ತಲೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಬೆಳಗ್ಗೆ ನಿಮ್ಮ ಶಾಖೆಗೆ ಬಂದಿದ್ದೆ, ಪ್ರಧಾನ ಕಚೇರಿಗೆ ಬಂದಾಗ ಅಲ್ಲಿ ನಮ್ಮ ಮಹೇಶ್ ಹೆಗ್ಡೆ ಅವರು, ಕುಂದಾಪುರ ತಾಲೂಕಿನ ನಮ್ಮ ಬ್ಯಾಂಕಿನ ನಿರ್ದೇಶಕರು ಹೇಳಿದರು, ಇವರಿಗೊಂದು ಹವಾನಿಯಂತ್ರಿತ ವ್ಯವಸ್ಥೆ ಮಾಡ್ಬೋದಿತ್ತು, ಮಾಡಲಿಲ್ಲ ಅಧ್ಯಕ್ಷರು ಅಂತ ಹೇಳಿದರು. ನಾವು ಮಾತ್ರ ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿರುವುದಲ್ಲ, ನೀವು ಹೀಗೆ ಬೇಸಣಿಗೆ ಬೀಸ್ಕೊಳ್ಳಿಕ್ಕೆ ಹೇಗೆ ಕೊಟ್ಟಿದ್ದೀರಾ ಅದೇ ರೀತಿಯಲ್ಲಿ ನಿಮ್ಮ ಶಾಖೆಯನ್ನು ಹವಾನಿಯಂತ್ರಿತ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಾನು ನಿಮಗೆ ಏನು ಬೇಕಾದ ಸ್ವಲ್ಪ ಸಹಾಯವನ್ನು ಕೊಡ್ತಾ ಇದ್ದೇನೆ, ನೀವು ಮಾಡಬೇಕು. ಬರುವಂಥ ಗ್ರಾಹಕರು ತಂಪಾಗಿರಬೇಕು. ಆಗ ಕಿಸೆಯಿಂದ ದುಡ್ಡು ತೆಗೆದು ನಿಮ್ಮಲ್ಲಿ ಠೇವಣಿ ಇಡ್ತಾರೆ. 100 ಕೋಟಿ ನಿಮಗೆ ಗುರಿ ಮುಟ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಬಂದವರನ್ನು ತಂಪಾಗಿಸಿರ್ಬೇಕು. ಅವರ ಎಲ್ಲ ತಲೆ ಬಿಸಿಯಲ್ಲಿ ಬಂದಿರ್ತಾರೆ. ಆಗ ತಂಪಾಗಿಬಿಟ್ಟು ಕಿಸೆಯಲ್ಲಿದ್ದ ದುಡ್ಡನ್ನು ನಿಮ್ಮ ಠೇವಣಿ ಇಡ್ತಾರೆ. ಮಾತಾಡ್ತಾ ನಮ್ಮ ಜಯಕರ್ ಶೆಟ್ಟಿರವ್ರ ಹೇಳಿದರು, ಈಗ ಒಳ್ಳೆ ಸಾಲಗಾರರೇ ಸಿಕ್ಕುವುದಿಲ್ಲ ಅಂತ. ಈ ಕೊರೋನಾ ಬಂದ ನಂತರ ಒಳ್ಳೆ ಸಾಲಗಾರರೇ ಸಿಕ್ಕುವುದಿಲ್ಲ ಅಂತ. ಈ ಕೊರೋನಾ ಅಂತ ನೆನಪಾದಾಗ ಎಲ್ಲ ಕಡೆ ನೋಡಿ, ಇಲ್ಲಿ ನಿಮ್ಮ ಇದರಲ್ಲಿ ಹೇಳಿದಿರಿ, ಮಾಸ್ಕ್ ಹಾಕ್ಕೊಳ್ಬೇಕು, ಸ್ಯಾನಿಟೈಸರ್ ಬಳಸ್ಕೊಳ್ಬೇಕು, ವೈಯಕ್ತಿಕ ಅಂತರ ಕಾಪಾಡ್ಕೊಳ್ಬೇಕು. ಇಲ್ಲಿ ಯಾವ ಹುದ್ದೆ ಇಲ್ಲ ನಮಗೆಲ್ಲ, ಅದರ ಹೆದರಿಕೆಯೇ ಇಲ್ಲ ಆಗಿ ಹೋಗಿದೆ. ಆ ಇಮ್ಯುನಿಟೇಷನ್ ನಮ್ಮ ದೇಹದಲ್ಲಿ ಬಂದಿರೋದ್ರಿಂದ ಆ ಕೊರೋನಾವೇ ನಮಗೆ ಹೆದರಿ ಹೋಗಬೇಕು, ಅಲ್ಲದೆ ನಾವು ಕೊರೋನಾಕ್ಕೆ ಹೆದರುವುದಿಲ್ಲ. ಎಲ್ಲ ಸದಸ್ಯರೇ ಹಾಗೂ ಮಹನೀಯರೇ, ಯಾವುದನ್ನು ಈ ಭೂಮಿ ಮೇಲೆ ನಾವು ಬಿತ್ತೇವೋ ಅದೇ ಬೆಳೀತದೆ ಅನ್ನೋದಕ್ಕೆ ನಮ್ಮ ಸಂಸ್ಥೆ ಕಾರಣ. ನಮ್ಮ ಹಿಂದಿನವರು ಫಲಭರಿತ ಹಣ್ಣನ್ನು ಕೊಡುವ, ನೆರಳನ್ನು ಕೊಡುವ ಬೀಜವನ್ನು ಬಿತ್ತಿದ್ರು. ಇವತ್ತು ಆ ಸಂಸ್ಥೆ 75 ವರ್ಷ ಪೂರೈಸಿ ನಿಮ್ಮ ಜೊತೆ ಇದೆ. ಹಲವು ಜನರಿಗೆ ನೆರಳನ್ನು ಕೊಟ್ಟಿದೆ. ಹಲವು ಜನರು ಸಿಹಿ ಹಣ್ಣನ್ನು ನಾವು ಅನುಭವಿಸಿದ್ದೇವೆ. ಇದಕ್ಕೆಲ್ಲ ಕಾರಣವನ್ನು ಹುಡುಕಿದಾಗ ನಾವು 75 ವರ್ಷ ಹಿಂದೆ ಹೋಗಬೇಕಾಗ್ತದೆ. 1 ಅನ್ನೋ ಸಂಖ್ಯೆ ತುಂಬ ಚಿಕ್ಕದಿರ್ಬೋದು. ಪ್ರಾರಂಭ ಆಗುವುದು 1ರಿಂದ. ಇವತ್ತು 75 ನಾವು ನೋಡಬೇಕಿದ್ರೆ ಪ್ರಾರಂಭ ಏನಿದ್ರು ಅದು 1 ಮಾತ್ರ. ಆ 1ರಿಂದ 75 ಹಂತವನ್ನು ತಲುಪಿದ್ದೇವೆ. ಅದಕ್ಕೆಲ್ಲ ಕಾರಣರಾದವರು ನಮ್ಮ ಈ ಸಂಸ್ಥೆಯ ಏಳ್ಗತಿಗೆ ದುಡಿದವರು. ಇವತ್ತು ಕೆಲವರು ನಮ್ಮ ಜೊತೆಗಿಲ್ಲ. ಡಾಕ್ಟರ್ ಎಸ್ ವಿ ಪೈಗಳು ಇರ್ಬೋದು, ರಾಮದೇವಡಿಗರಿರ್ಬೋದು, ಈ ಸ್ಥಾಪಕ ಈ ಸಂಸ್ಥೆಯನ್ನು ಏಳುಗಳನ್ನು ಕಂಡವರಿದ್ದಾರೆ. ಹಲವು ಮಾಜಿ ಅಧ್ಯಕ್ಷರು, ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಇವತ್ತು ಈ ಸಂಸ್ಥೆಯ ಏಳಿಗೆಯಾಗಿ ದುಡಿದವರನ್ನು ನಾವು ಇವತ್ತು ಸ್ಮರಿಸಿಕೊಂಡಿದ್ದೇವೆ ವೇದಿಕೆಯಲ್ಲಿ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು
ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ, ವೇದಿಕೆ ಹಂಚಿಕೊಳ್ಳಿಕ್ಕೆ, ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನನ್ನ ಜನ್ಮ ಸಾರ್ಥಕ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. 75 ವರ್ಷ ಅಂತೇಳಿದರೆ ಮೊನ್ನೆ ಸಚಿವರು ಹೇಳಿದರು, ಒಂದು ತಲೆಮಾರಿನ ವರ್ಷ ಅಂತ. ನಾವು ಏನು ಸಾಧಿಸಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಮುಂದೆ ಏನು ಸಾಧಿಸಬೇಕು ಅನ್ನೋ ಗುರಿಯನ್ನು ಇಟ್ಕೊಳ್ಬೇಕು. ಮಾನ್ಯ ರಾಜೇಂದ್ರ ಕುಮಾರ್ ಸರ್ ಅವರು ಹೇಳಿದರು, ನೀವು ಗುರಿ ಹಿಡದೇ ಇದ್ದರೆ ನಿಮಗೆ ಯಶಸ್ವಿ ಗಳಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನೀವು ಗುರಿಯನ್ನು ಮುಟ್ಟಬೇಕು. ಗುರಿಯನ್ನು ಮುಟ್ಟಬೇಕಿದ್ರೆ ನೀವು ಗುರಿಯನ್ನು ಹಾಕಿಕೊಳ್ಬೇಕು. ಹೊತ್ತು ನೀವು ಬ್ರ್ಯಾಂಚನ್ನು ಮಾಡಿ 100 ಕೋಟಿ ಅದಕ್ಕಿಂತ ಡೆಪಾಸಿಟನ್ನು ಕಲೆಕ್ಟ್ ಮಾಡಿ ಅನ್ನೋ ಮಾತಿನಲ್ಲಿ ನಮಗೆ ಗುರಿ ಇದೆ, ಮಾರ್ಗದರ್ಶನ ನೀಡುವವರಿದ್ದಾರೆ. ಖಂಡಿತ ನಾವು ಅದನ್ನು ಯಶಸ್ವಿಗೊಳಿಸ್ತೇವೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ತಯಾರಿದ್ದೇನೆ. ಮುಖ್ಯವಾಗಿ ನಮ್ಮ ಸಂಸ್ಥೆ ವರದಿಯಲ್ಲಿ ನಮ್ಮ CEO ಅವರು ಹೇಳಿದರು, ಹಲವು ವರ್ಷಗಳ ಕಾಲ ದಯನೀಯ ಸ್ಥಿತಿಯಲ್ಲಿ ಇರುವಂಥ ಸಂಸ್ಥೆ, ಗೊಂಗೊಳ್ಳಿಯ ಜೀವನಾಡಿಯಾದಂಥ ಸಂಸ್ಥೆ, ಗೊಂಗೊಳ್ಳಿ ಈ ಭಾಗದವರಿಗೆ ಜೀವನಾಡಿಯಾದಂಥ ಮೊದಲು ಸಂಸ್ಥೆ. ಯಾಕಂದರೆ ಮೀನುಗಾರಿಕೆ ವೃತ್ತಿಯನ್ನು ಅವಲಂಬಿಸಿಕೊಂಡಂಥ ಈ ಭಾಗದ ಜನರಿಗೆ ಇದೇ ಸಂಸ್ಥೆ ಪ್ರಥಮವಾಗಿದೆ. ಒಂದು 500-1,000 ರೂಪಾಯಿ ಸಾಲವನ್ನು ತಗೊಂಡು ಮಹಿಳೆಯರು